ಆಲೆಟ್ಟಿ ಗ್ರಾಮದ ಕಲ್ಚರ್ ಪೇ ಸಿರಿಕುರಲ್ ನಗರದಲ್ಲಿ 1 ವರ್ಷದ ಹಿಂದೆ ನಿರ್ಮಾಣಗೊಂಡಿರುವ ಶ್ರೀ ವನದುರ್ಗ ಮತ್ತು ಪರಿವಾರ ದೈವಗಳ ದೇವಸ್ಥಾನದ ಪ್ರತಿಷ್ಠಾ ವಾರ್ಷಿಕೋತ್ಸವ ಡಿಸೆಂಬರ್ 12ರಂದು ಬಿಎಸ್ಎನ್ ಕಡಮಣ್ಣಾಯ ತಂತ್ರಿಯವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಗೋಕುಲ್ ದಾಸ್ ತಿಳಿಸಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೆಳಗ್ಗೆಯಿಂದ ನಾನಾ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ. ಮಧ್ಯಾಹ್ನ ಮಹಾಪೂಜೆ ನಡೆದು ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ರಾತ್ರಿ ಗುಳಿಗ ದೈವದ ಕೋಲ ನಡೆದು ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ ಸಿರಿಕುರಲ್ ಗೆಳೆಯರ ಬಳಗ ಪ್ರಾಯೋಜಕತ್ವದಲ್ಲಿ ಮಂಜು ಸುಳ್ಯ ಇವರ ಸುಗಿಪು ಜಾನಪದ ಕಲಾ ತಂಡದ ಮಕ್ಕಳಿಂದ ಜಾನಪದ ನೃತ್ಯ ನಡೆಯಲಿದೆ ಎಂದು ಹೇಳಿದರು. ಡಿಸೆಂಬರ್ ತಿಂಗಳ 10ನೇ ತಾರೀಕಿನಿಂದ ಹಲವಾರು ವರ್ಷಗಳ ಹಿಂದೆ ಆರಾಧನೆ ಮಾಡಿಕೊಂಡು ಬರತಕ್ಕಂತಹ ಈ ಒಂದು ಕಲ್ಚರ್ ಪ್ರದೇಶದ ದೇವರುಗಳು ಜೀರ್ಣಾವಸ್ಥೆಯಲ್ಲಿ ಇದ್ದದ್ದು ಸ್ವರ್ಣ ದೃಷ್ಟಿಯಲ್ಲಿ ಕಂಡು ಬಂದಂತೆ ಆ ಪರಿಸರದ ಎಲ್ಲ ಜನರನ್ನು ಒಟ್ಟು ಸೇರಿಸಿ ಈ ಒಂದು ದೈವದ ಪ್ರತಿಷ್ಠಾ ಕಾರ್ಯವನ್ನು ನಾವು ಕಳೆದ ವರ್ಷ ಪ್ರಾರಂಭ ಮಾಡಿ ಪ್ರತಿಷ್ಠೆಯನ್ನು ಮಾಡಿದ್ದೆವು. ಅದರಂತೆ ಈ ವರ್ಷ ಪ್ರಥಮ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವವನ್ನು ಡಿಸೆಂಬರ್ ತಿಂಗಳ ಇದೇ 12/12/2019 ನಾವು ಬೆಳಿಗ್ಗೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಬಹಳ ಪ್ರಮುಖವಾದಂತಹ ನಮ್ಮ ಅರ್ಚಕರಾಗಿರತಕ್ಕಂಥ ಬಿಎಸ್ಎನ್ ಕಡಮಣ್ಣಾಯ ತಂತ್ರಿಯವರ ನಾಯಕತ್ವದಲ್ಲಿ ಮುಂದಾಳತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಬೆಳಿಗ್ಗೆಯಿಂದ ಮಧ್ಯಾಹ್ನ ನಡೆದು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಆನಂತರ ಆ ಸನ್ನಿಧಿಯಲ್ಲಿರತಕ್ಕಂಥ ಗುಳಿಗ ದೇವದ ನೇಮ ರಾತ್ರಿ 6 ಗಂಟೆಗೆ ಪ್ರಾರಂಭವಾಗಿ 9 ಗಂಟೆಗೆ. ಈ ಸಂದರ್ಭ ಸಂಚಾಲಕ ಅಶೋಕ್ ಪೀಚೆಮನೆ, ಪ್ರಧಾನ ಕಾರ್ಯದರ್ಶಿ ಜನಾರ್ದನ ಚೊಕ್ಕಾಡಿ, ಸುಚಿನ್ ಕಡ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.